मदं पवनं प्रियवासिनि हासरते शिखरि शिरोमणि तुंग हिमालय शृंग निजालय मध्यगते ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ಇವತ್ತು ನಾವು ಇರುವಂತಹದ್ದು ಶುಂಭನುಶುಂಭರ ಕುಲನಾಶಿನಿಯಾದ ಕಾಟಜೆ ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ. ಇಲ್ಲಿ ಹಲವಾರು ವರ್ಷಗಳ ಕಾಲ ದೇವಿಗೆ ಪೂಜೆ ನಡೆಯದಿದ್ದರೂ ಇಲ್ಲಿಯ ದೇವಿಯ ಶಕ್ತಿ ಸದಾ ಪ್ರಜ್ವಲವಾಗಿತ್ತು. ಇಲ್ಲಿ ಹಲವಾರು ವಿಶೇಷತೆಗಳಿದೆ. ಈ ಸ್ಥಳದ ಪುರಾಣ, ಇಲ್ಲಿಯ ಮಹಿಮೆ, ಇಲ್ಲಿಯ ವಿಶೇಷತೆಗಳು ಹಾಗೂ ಇಲ್ಲಿಯ ನವರಾತ್ರಿಯ ವಿಶೇಷ ಪೂಜೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಸ್ವಾಮಿ, ಈ ದುರ್ಗಾ ಪರಮೇಶ್ವರಿ, ಕಾಟಾಜೆ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಹೇಳುವಂಥದ್ದು ಈ ಕ್ಷೇತ್ರದ ಹೆಸರು. ಮೊದಲು ಈ ದುರ್ಗಾ ಪರಮೇಶ್ವರಿ ಅಂತ ಹೇಳುವಂಥದ್ದು ಅಂಬಿಕಾ ದುರ್ಗಾ ಅಂತ ಹೇಳುವ ಹೆಸರಿನಲ್ಲಿ ಇಲ್ಲಿ ತಾಯಿ ವಿಜೃಂಭಿಸ್ತಾ ಇದ್ಲು. ಸುಮಾರು 2000 ವರ್ಷದ ಹಿಂದಿನ ಇಲ್ಲಿ ಭಾಳ ದೊಡ್ಡ ದೇವಸ್ಥಾನ ಇತ್ತು ಅಂತ ಹೇಳುವಂಥದ್ದು ಅಷ್ಟಮಂಗಲ ಪ್ರಶ್ನೆಯ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದದ್ದು. ಅದರ ಬಗ್ಗೆ ಪ್ರತೀತಿ ಅಂತ ಹೇಳುವಂಥದ್ದು ಅಲ್ಲಿ ಆ ಜಾಗದಲ್ಲಿ ನಿಧಿ ಎಲ್ಲ ಇದೆ ಅಂತ ಹೇಳ್ತಾರೆ. ಈಗಲೂ ಕೂಡ ಅಲ್ಲಿ ಆ ದೇವರ ಒಂದು ಆವಾಸ ಸ್ಥಾನ ಇದೆ. ಆದರೆ ಕಾರಣಾಂತರದಿಂದ ಅಲ್ಲಿಂದ ದೇವಿ ಸ್ಥಳಾಂತರಗೊಂಡು ಈ ಕ್ಷೇತ್ರದಲ್ಲಿ ಇಲ್ಲಿ ಹತ್ತಿರದಲ್ಲಿರುವಂಥದ್ದು, ಅದು ಬಳ್ಳಾಲ್ ಎಸ್ಟೇಟ್ ಅಂತೇಳಿ ಇದೆ, ಅದರ ಹತ್ತಿರದಲ್ಲಿ ಅದರ ಬನ ಇದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ತಾಯಿ ನೆಲೆಸಿದ್ಲು ಅಂತ ಹೇಳುವಂಥದ್ದು ಪ್ರತೀತಿ. ಬಂದು ಬೇಡಿದಂತಹ ಭಕ್ತರೆಲ್ಲರ ಇಷ್ಟಾರ್ಥಗಳನ್ನು ಈ ತಾಯಿ ನೆರವೇರಿಸ್ತಾಳೆ. ವಿಶೇಷ ಅಂತ ಹೇಳಿದರೆ, ಮದುವೆ ಆಗಬೇಕಂತ ಹೇಳಿದರೆ ಪಟ್ಟೆ ಸೀರೆ ಅಂತ ಹೇಳುವಂಥದ್ದು, ಅಥವಾ ಮಾಂಗಲ್ಯ ಅಂತ ಹೇಳಿದ ಕೂಡಲೇ ದೊಡ್ಡ ಒಂದು ಹರಕೆ ಅಂತ ಹೇಳಿ ಯಾರು ಕಲ್ಪಿಸಿಕೊಳ್ಬಾರ್ದು. ಸಣ್ಣದೊಂದು ಮಾಂಗಲ್ಯ, ಅದೊಂದು ಬೆಳ್ಳಿಯ ಇದರಲ್ಲಿ ಕಟ್ಟಿ ಕೊಡುವಂಥದ್ದು, ಅದು ಇಲ್ಲಿ ತುಂಬ ಬರ್ತದೆ. ಅದರದ್ದೇ ಈಗ ಅದನ್ನು ಕರಗಿಸಿದ ಆಭರಣ ಈಗ ತಾಯಿಗೆ ಮಾಡಿ ಹಾಕಿಸಿದ್ದೇವೆ ನಾವು. ಹಾಗೆ ಪಟ್ಟೆ ಸೀರೆ ಕೊಟ್ಟರು ಆಗ್ತದೆ. ಮತ್ತು ಸಂತತಿಗೆ ಮಣ್ಣಿನ ಸಂತತಿಗೆ ತೊಟ್ಟಿಲು, ಬೆಳ್ಳಿಯ ತೊಟ್ಟಿಲು, ಚಿನ್ನದ ಮಗು ಕೊಡ್ತೇನೆ ಅಂತ ಹೇಳೋದು, ಅದು ಕೂಡ ಹೀಗೆ ಸಾಂಕೇತಿಕವಾಗಿ ಸಿಗುವಂಥದ್ದು. ಅದು ಕೂಡ ಇಲ್ಲಿ ತುಂಬ ನಡೀತದೆ. ಮತ್ತು ಬೇಡಿದ ಎಲ್ಲ ಭಕ್ತರ ಇಷ್ಟಾರ್ಥಗಳು ನಾನು ಈಗ ಕಂಡುಕೊಂಡಂತೆ ಬಂದು 100ಕ್ಕೆ 90 ಬಂದದ್ದು ಹರಿಕೆಗಳೇ ಇಲ್ಲಿ ಬರೋದು. ಬಂದು ಬೇಡಿದವ್ರದ್ದು ಇನ್ನೊಂದು ಸಲ ಬರೋದ್ರೊಳಗೆ ಮೊದಲು ಅದು ಹುಣ್ಣಿಮೆಗೆ ಮಾತ್ರ ಪೂಜೆ ಆಗ್ತಿತ್ತು. ನಾನು ಸಾಧಾರಣ 16-17ನೇ ವರ್ಷ, ಈ ಮಹಾನವಮಿಗೆ 17 ವರ್ಷ ಆಯಿತು ನಾವು ಇಲ್ಲಿ ಬರಲಿಕ್ಕೆ ಶುರು ಮಾಡಿ. ಮೊದಲು ಅಲ್ಲಿ ಗುಡಿ ಇತ್ತು, ಖಾಲಿ ಒಂದು ಗುಡಿ, ಮಣ್ಣಿನ ಒಂದು ಗುಡಿ ಸಿಂಪಲ್ ಆಗಿತ್ತು. ಅದನ್ನು ಈಗ ಈ ದೇವರ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಅದನ್ನು ಕೆಡವಿಬೇಕಂತ ಹೇಳಿ ಆದೇಶ ಬಂದ ಪ್ರಕಾರ ನಾವು ಕೆಡವಿ ಅದನ್ನು ನೆಲಸಮ ಮಾಡಿಬಿಟ್ಟಿದ್ದೇವೆ. ಈಗ ಪ್ರಕೃತ ದೇವಿ ಇಲ್ಲಿ ವಿಜೃಂಭಿಸ್ತಾ ಇದ್ದಾಳೆ. ಇಲ್ಲಿ ಬಂದು ಬೇಡಿದ ಭಕ್ತರ ಇಷ್ಟಾರ್ಥ ಇದು ಈಗ ಪ್ರಥಮ ನವರಾತ್ರಿ ಪೂಜೆ ತಾಯಿಗೆ ಇಷ್ಟು ವಿಜೃಂಭಣೆಯನ್ನು ಇಲ್ಲಿ ಮಾಡುವಂಥದ್ದು. ಮೊದಲು ಮಹಾನವಮಿಗೆ ಮಾತ್ರ ನಾವು ತಾಯಿಯನ್ನು ಆರಾಧಿಸ್ತಿದ್ದೆವು. ಬಾಕಿ ಹುಣ್ಣಿಮೆಗೆ ಮಾತ್ರ ಒಂದು ಸಲ ಬಂದು ಒಂದು ಗಣಪತಿ ದೇವರಿಗೆ ಮತ್ತು ತಾಯಿಗೆ ಸಪ್ತಹತಿ ಪಾರಾಯಣ ಸಹಿತ 2 ಹೊತ್ತು ಪೂಜೆ ಮಾಡಿ ಹೋಗ್ತಿದ್ದೆವು. ಹಾಗೆ ಆನಂತರ ತಾಯಿಗೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗಬೇಕು ಅಂತ ಕಂಡು ಬಂದ ಹಿನ್ನೆಲೆಯಲ್ಲಿ
ಅಷ್ಟಮಂಗಲ ಪ್ರಶ್ನೆ ಆಯಿತು. ಅಷ್ಟಮಂಗಲ ಪ್ರಶ್ನೆ ಆಗಿ 2 ವರ್ಷ 11 ತಿಂಗಳು 27 ದಿವಸದಲ್ಲಿ ನೀವು ಇದನ್ನು ಕಟ್ಟಬೇಕು, ಇಲ್ಲದಿದ್ದರೆ ನಿಮಗೆ ಕಠಿಣ ಆಗ್ತದೆ ಕಟ್ಟಲಿಕ್ಕೆ ಅಂತ ಹೇಳಿ ಆಗ ಅಷ್ಟಮಂಗಲ ಪ್ರಶ್ನೆಯವರು ಹೇಳಿದರು. ಆಮೇಲೆ ಈ ದೇವಸ್ಥಾನ ನಿರ್ಮಾಣ ಆಗುವಾಗ ಇಷ್ಟು ನಿರ್ಮಾಣ ಆಗಿ ನಿಂತೋಯ್ತು ಕೆಲಸ. ಕೇವಲ ಇಷ್ಟು ನಿರ್ಮಾಣ ಆಗಿ 3 ವರ್ಷ ಆಯಿತು, ಆದರೆ ಮತ್ತೆ ಮುಂದುವರಿಲಿಲ್ಲ. ಆದರೆ ತಾಯಿ ಇಲ್ಲಿ ನಾಗದೇವರ ಒಂದು ಪ್ರತಿಷ್ಠೆ ಆಗಿದೆ ಮೇಲೆ, ಅದು ನೋಡಿದರೆ ನೀವು ನಾಗದೇವರ ಪ್ರತಿಷ್ಠೆ ಆಗಿದೆ. ನಾಗದೇವರ ಪ್ರತಿಷ್ಠೆ ಆದ ನಂತರ ಇದಕ್ಕೊಂದು ಚಾಲನೆ ಬಂತು. ಕೇವಲ 2 ತಿಂಗಳಿಗೆ 2 ದಿವಸ ಕಮ್ಮಿ ಇರ್ಬೋದು, ಅಷ್ಟರೊಳಗೆ ಇದು ಪೂರ್ತಿ ಎಲ್ಲ ಆಯಿತು. ತಾಯಿಗೆ ಆಗಬೇಕಂತ ಇತ್ತು. ನಾನು ಮೊದಲು ಹೇಳ್ತಿದ್ದೆ, ತಾಯಿಗೆ ಆಗಬೇಕಂತ ಕಂಡ್ರೆ ರಾತ್ರಿ ಹಗಲಾಗೋದ್ರೊಳಗೆ ಇದು ಇತಿಹಾಸ ಸೃಷ್ಟಿ ಆಗ್ತದೆ ಅಂತ ನಾನು ಮೊದಲು ಕೂಡ ಹೇಳ್ತಿದ್ದೆ. ಹಾಗೆ ದೇವರು ಅವರಿಗೆ ಬೇಕಾದ ಹಾಗೆ ಭವ್ಯವಾದಂತಹ ಈ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡರು. ಆದರೆ ಸ್ವಲ್ಪ ಅರ್ಧ ನಂತರ ಕೊರೋನಾ ಬಂತು. ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ವಿಶೇಷ ಅಂದರೆ ಕೊರೋನಾ ಬಂತು. ಕೊರೋನಾದಲ್ಲಿ ಜಗತ್ತಿನಲ್ಲಿ ಎಲ್ಲಿ ಬ್ರಹ್ಮಕಲಶ ಆಗ್ತಾ ಉಂಟು ಅಲ್ಲಿ ಪೂರಾ ನಿಲ್ಲಿಸಿದರು. ಆದರೆ ಕಾಟಾಜಿ ದುರ್ಗಾ ಪರಮೇಶ್ವರಿ ಅಮ್ಮನ ಬ್ರಹ್ಮಕಲಶ ಮಾತ್ರ ಯಾರೂ ನಿಲ್ಲಿಸಿ ಆಗಲೂ ಇಲ್ಲ, ಬರಲೂ ಇಲ್ಲ. ಬಂದವರು 2 ಸಲ ಉಜಿರೆಯಿಂದಲೇ ವಾಪಸ್ ಹೋದರು. ಇಲ್ಲಿ ಬಂದು ಒಬ್ಬರು ನಿಲ್ಲಿಸಿದವರು ಕೂಡ ಮತ್ತೆ ಎಲ್ಲದಕ್ಕೆ ಪರ್ಮಿಷನ್ ಕೊಟ್ಟು ಹೋದರು. ಇದು ಇಲ್ಲಿಯ ಇತಿಹಾಸ. ತಾಯಿಗೆ ಆಗಬೇಕು ಅಂತ ಕಂಡ್ರೆ ಅದಾಗ್ತದೆ. ಆದರೆ ಜನ ಬರಲಿಲ್ಲ, ವಿಶೇಷ ಅಂತ ಹೇಳುವಂಥದ್ದು. ಇವರಿಗೆ ಸುಮಾರು ನಿರೀಕ್ಷೆ ಇತ್ತು, ಸುಮಾರು ಕೆಲಸಗಳು ಆದದ್ದು, ಪೇಮೆಂಟ್ ಎಲ್ಲ ಆಗಲಿಕ್ಕೆ ಬಾಕಿ ಇತ್ತು, ಅದು ಬಾಕಿ ಆಯಿತು. ಬಾಕಿ ಆದದ್ದು ಇವತ್ತಿಗೂ ಬಾಕಿ ಉಂಟು. ಆದರೆ ತಾಯಿ ದುರ್ಗಾ ಪರಮೇಶ್ವರಿಗೆ ಅದು ಯಾವುದು ಕೂಡ ಇದಲ್ಲ. ಯಾಕಂದರೆ ಅವ್ರದ್ದು ಇಷ್ಟು ದೊಡ್ಡ ಸಾನ್ನಿಧ್ಯ ಸಾಲದಲ್ಲಿ ಉಂಟು ಅಂತ ಹೇಳುವಂಥದ್ದು ಅವರ ಘನತೆಗೆ ಕಮ್ಮಿ. ಆದ್ದರಿಂದ ಅದನ್ನು ಕೂಡ ರಾತ್ರಿ ಹಗಲಾಗೋದ್ರೊಳಗೆ ಅವರು ತೀರಿಸ್ತಾರೆ ಅಂತ ಹೇಳುವಂಥ ಬಲವಾದ ನಂಬಿಕೆ ನಮಗೆ ಉಂಟು. ರಾಜ ಮಹಾರಾಜರುಗಳಿಂದ ಪೂಜಿಸಲ್ಪಟ್ಟ ಈ ದೇವಿಯ ದೇವಸ್ಥಾನದಲ್ಲಿ ಕಾಲಕ್ರಮೇಣ ಪೂಜೆ ನಿಂತು ಹೋಯಿತು. ಅದಕ್ಕೆ ಪ್ರಕೃತಿ ವಿಕೋಪವು ಒಂದು ಕಾರಣವಾಯಿತು. ಆದರೂ ಇಲ್ಲಿಯ ದೇವಿಯ ಪ್ರಜ್ವಲತೆ ಎಂದಿಗೂ ಕುಂದಿರಲಿಲ್ಲ. ಕಾಲಕ್ರಮೇಣ ಇಲ್ಲಿಯ ಜನರು ಇಲ್ಲಿಯ ಜೀರ್ಣೋದ್ಧಾರವನ್ನು ಮಾಡಿದರು. ಈ ದೇವಸ್ಥಾನ ಈಗ ಬಹಳ ಕಾರಣಿಕವನ್ನು ಹೊಂದಿದೆ. ಬನ್ನಿ ಆ ಕಾರಣಿಕೆಯ ಬಗ್ಗೆ ಇಲ್ಲಿಯ ಜನರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮ್ಮದು ಹುಟ್ಟೂರು ಇದೆ ಮುಂಡಾಜೆ ಅಂತ. ನಾನು ಇರೋದು BC ರೋಡಲ್ಲಿ. ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಎಲ್ಲ ವೈವಿಧ್ಯವಾಗಿ ವೈಶಿಷ್ಟ್ಯಪೂರ್ಣವಾಗಿ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ್ಕೆಲ್ಲ ನಡೆಯಿತು ಎನ್ನುವುದನ್ನು ನಾವು ಪತ್ರಿಕೆಗಳಲ್ಲಿ ಓದಿ ತಿಳಿದುಕೊಂಡಿದ್ದೆವು. ಆಗ ಕೊರೋನಾ ಸಂದರ್ಭ, ಹಾಗಾಗಿ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಪತ್ರಿಕೆಗಳಲ್ಲಿ ಬಂದಂಥ ವರದಿಗಳನ್ನು ಮತ್ತು ಯೂಟ್ಯೂಬ್ನಲ್ಲಿದ್ದಂಥ ಕೆಲವು ಮಾಹಿತಿಗಳನ್ನೆಲ್ಲ ಕೇಳಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಅನ್ನಿಸಿತು. ಹೇಗೆ ಇವತ್ತು ನವರಾತ್ರಿ ಪಂಚಮಿ, ಹಾಗೆ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಹೋಗುವ ಅಂತ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಮಸ್ಕಾರ. ಮಹಾರಾತ್ರಿಯ ಶುಭಾಶಯಗಳು. ಇವತ್ತು ಪಂಚಮಿ ದಿವಸ, ಹಾಗೊಮ್ಮೆ ದೇವಸ್ಥಾನಕ್ಕೆ ಬರಬೇಕು ಅಂತ ಕಂಡೋಯಿತು. ಹಾಗೆ ಅಮ್ಮನ ಸೇವೆ ಮಾಡಿಕೊಂಡು ಹೋಗುವ ಅಂತ ಹೇಳಿ ಬಂದೆವು. ಪ್ಲೇಸ್ ಎಲ್ಲ ಚೆಂದ ಉಂಟು, ಖುಷಿಯಾಯಿತು. ಈ ಕ್ಷೇತ್ರಕ್ಕೆ ನಾವೀಗ ಮೊದಲನೇ ಸರ್ತಿ ಬರ್ತಾ ಇರೋದು. ಆದರೆ ನಮಗೆ ತುಂಬ ಖುಷಿ ಆಯ್ತು ಇಲ್ಲಿ ನೋಡಿ. ಪ್ರಕೃತಿ ಸೌಂದರ್ಯ ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಶಾಂತ ವಾತಾವರಣ ಹಾಗೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ನಾವಿದೇ ಊರವರು, ಕುಡಂಚಿ ಅಂತ, ಕಲ್ಮಂಜ ಗ್ರಾಮ. ಇದು ಒಂದು ನವರಾತ್ರಿ ವಿಶೇಷ ಇವಾಗ ನಡೀತಾ ಇದೆ. ಹಾಗೆ ಒಂದು ದೇವರ ದರ್ಶನ ಅಂದರೆ ಕೊರೋನಾ ಕಾರಣಗಳಿಂದಾಗಿ ಬ್ರಹ್ಮಕಲಶ ಆದಾಗೆಲ್ಲ ಬರಲಿಕ್ಕೆ ಆಗಿರಲಿಲ್ಲ. ಹಾಗೆ ಭಾಳ ನಮ್ಮ ದೊಡ್ಡಪ್ಪ ನಮಗ ಹೋದ 2 ವಾರ ಮುಂಚೆ ಹೋಗಿ ಫೋಟೋ ಎಲ್ಲ ಹಾಕುವಾಗ ತುಂಬ ಖುಷಿ ಆಯ್ತು ಅದು ನೋಡಿ. ಹಾಗೆ ನಿನ್ನೆ ಊರಿಗೆ ಕಡೆ ಬಂದಿದ್ದೆವು, ಹಾಗೆ ಒಂದು ಸಾರಿ ನೋಡಿ ಹೋಗುವ. ಭಾಳ ಖುಷಿ ಆಯಿತು. ಏನಕ್ಕೆ ಇದು ತಪ್ಪಲಿನಲ್ಲಿರೋದು, ಘಾಟಿಯ ತಪ್ಪಲಿನಲ್ಲಿರೋದು. ಆಮೇಲೆ ತುಂಬ ಶಾಂತವಾಗಿದೆ, ಜಾಸ್ತಿ ಕಿರಿಕಿರಿಗಳೇನಿಲ್ಲ. ಹಾಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಶಾಂತವಾಗಿರಲಿಕ್ಕೆ ಬರುವಂಥ ಜಾಗ ತುಂಬ ಇದೆ. ಹಾಗೆ ಆದವರು ದಯವಿಟ್ಟು ಇದಕ್ಕೆ ಕ್ಷೇತ್ರಕ್ಕೆ ಬನ್ನಿ. ಏಕೆಂದರೆ ಇಂಥ ಒಳಗಡೆ ಇರೋದ್ರಿಂದ ಎಷ್ಟೋ ಜನ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಏನಕ್ಕೆ ರೋಡ್ಗಳು ಚೆನ್ನಾಗಿಲ್ಲ ಹಾಗೆ ಅಂದ್ಕೊಳ್ಬೇಡಿ. ಏನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ದೇವಸ್ಥಾನ ಅಂದರೆ ಸ್ವಲ್ಪ ಕಷ್ಟಪಟ್ಟು ಬರಬೇಕಂತ ಹೇಳ್ತಾರೆ, ಸುಲಭವಾಗಿ ಬರಬಾರ್ದು ಅಂತ ಹೇಳ್ತಾರೆ, ಆಗಲೇ ಜಾಸ್ತಿ ಪುಣ್ಯ ಬರೋದು ಅಂತ. ಹಾಗೆ ದಯವಿಟ್ಟು ಆದವರೆಲ್ಲ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂದು ಒಳ್ಳೆ. ನಾವು ಇಲ್ಲಿ ನಮ್ಮ ಮೂಲ ಇಲ್ಲೇ, ಆದರೆ ಇರೋದು ನಾವು BC ರೋಡಲ್ಲಿ. ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಕಾರಣಗಳಿಂದಾಗಿ ಇಲ್ಲ, ಅಂದರೆ ನಾವು ಹೊರಗಡೆ ಇರೋರು. ಈಗ ಸದ್ಯಕ್ಕೆ ನಾವು ಇಲ್ಲೇ ಇದ್ದೇವೆ, BC ರೋಡಲ್ಲಿ ನಮ್ಮ ತಂದೆ ತಾಯಿ ಇರೋದು. ಹಾಗೆ ಬಂದಿದ್ದೆವು. ಊರು ಇರೋದು ಇಲ್ಲೇ ಉಜಿರೆಯಲ್ಲಿ ದೊಡ್ಡಪ್ಪನ ಮನೆಗೆ ಬಂದಿದ್ದೆವು. ನಮ್ಮ ಊರು ಇಲ್ಲೇ ಕಲ್ಮಂಚ ಗ್ರಾಮ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ಹಾಗೆ ಇಲ್ಲಿ 1 ವರ್ಷದಿಂದ ಇಲ್ಲೇ ಇದ್ದೇನೆ. ವರ್ಕ್ ಫ್ರಮ್ ಹೋಮ್ ಕಾರಣಗಳಿಂದಾಗಿ. ಸ್ಪಂದನ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು. ಈ ಕಾಟಾಜಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅತ್ಯಂತ ಪುರಾತನ. ಇದು 2500 ವರ್ಷದ ಹಿಂದಿನ ಒಂದು ಇತಿಹಾಸ ಇದೆ. ನಾವು ಪ್ರಶ್ನಾ ಮುಖಾಂತರ ಚಿಂತನೆ ಮಾಡಿದಾಗ ಇಲ್ಲಿ ಪುರಾತನ ಕಾಲದಲ್ಲಿ ಋಷಿ ಮುನಿಯೊಬ್ಬರು ತಪಸ್ಸು ಮಾಡಿ
ಘೋರ ತಪಸ್ಸು ಮಾಡಿ ದೇವಿಯನ್ನು ಒಲಿಸಿಕೊಂಡಂಥ ಒಂದು ಕ್ಷೇತ್ರ. ತದನಂತರ ಅವರ ನಂತರ ರಾಜರ ಕಾಲದಲ್ಲಿ ಇದು ಪುನರ್ ನಿರ್ಮಾಣಗೊಂಡಿತು. ಅಂದರೆ ಇಲ್ಲಿಯ ಮೂಲ ವಾಸಿಗಳಿಗೆ ಅವರು ಋಷಿಮುನಿ ಆರಾಧನೆ ಮಾಡ್ತಿದ್ದ ದೇವಿಯ ಮೂರ್ತಿ ಆಹಾರಕ್ಕಾಗಿ ಕಾಡಿಗೆ ಹೋಗುವಾಗ ಸಿಕ್ಕಿತು. ಅದನ್ನು ತಂದು ರಾಜನಿಗೆ ಒಪ್ಪಿಸಿದರು. ರಾಜರು ಚಿಂತನೆ ಮಾಡಿದಾಗ ಇದು ಬಹಳ ಒಂದು ಶ್ರೇಷ್ಠವಾದ ಒಂದು ದೇವಿಯ ಸನ್ನಿಧಿ ಅಂತ ಅವರಿಗೆ ಗೊತ್ತಾಯಿತು. ಆಮೇಲೆ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಕಟ್ಟಿ ಆರಾಧನೆ ಮಾಡಿಕೊಂಡು ಬರ್ತಾರೆ. ಬಹಳ ವಿಜೃಂಭಣೆಯಿಂದ ರಾಜರ ಕಾಲದಲ್ಲಿ ಇದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಪೂಜಾ ವಿಧಿವಿಧಾನಗಳು, ಜಾತ್ರೆಗಳು, ಅಂದರೆ ಒಂದು 7 ಗ್ರಾಮಕ್ಕೆ ಸಂಬಂಧಪಟ್ಟ ಇದು ಕ್ಷೇತ್ರ ಅಂತೇಳಿ ನಮಗೆ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದು ಬಂತು. ಮತ್ತು ಇದರ ದೇವಿಯ ಜೊತೆಗೆ ಇಲ್ಲಿ ಅಂದರೆ ನಾಗಕ್ಷೇತ್ರ ಕೂಡ ಬಹಳ ಪವಿತ್ರವಾದ್ದು. ಅಂದರೆ ಆ ಕಾಲದಲ್ಲಿ ರಾಜನ ಲಾಂಛನ ಕೂಡ ಇಲ್ಲಿ ನಾಗಂದೆ ಆಗಿತ್ತು. ಹಾಗಾಗಿ ಅದರ ನಂತರ ರಾಜನ ಕಾಲದ ನಂತರ ಕಾಲಕ್ರಮೇಣ ಇದು ಪ್ರಕೃತಿಯ ವಿಕೋಪದಿಂದ ಇರ್ಬೋದು, ಕ್ರಮೇಣ ಇದು ಕ್ಷೇತ್ರ ನಶಿಸುತ್ತಾ ಬಂತು. ಆಮೇಲೆ ಅದನ್ನು ಹಿಂದಿನ ಈ ರಾಜರ ನಂತರದ ಕಾಲದಲ್ಲಿ ಇದನ್ನು ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಯ್ತಾ ಏನೋ ಸಂಪೂರ್ಣ ಇದು ಜೀರ್ಣಾವಸ್ಥೆಗೆ ಬಂತು. ಆಮೇಲೆ ಇತ್ತೀಚೆಗೆ ನಾವು ಒಂದು 5 ವರ್ಷ ಹಿಂದೆ ಪುನಃ ಇದನ್ನು ಪ್ರಶ್ನಾ ಮುಖಾಂತರ ಚಿಂತನೆ ಮಾಡಿ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಊರಿನವರೆಲ್ಲ ಸೇರಿ ಊರಿನವರ ಸಹಕಾರದಿಂದ ನಾವು ಇದೊಂದು 2 ಕೋಟಿಯಷ್ಟು ಮೊತ್ತದ ಒಂದು ದೇವಸ್ಥಾನವನ್ನು ಕಟ್ಟಿದ್ದೇವೆ. ಇದರಲ್ಲಿ 90% ನಮ್ಮ ಗ್ರಾಮದವರೇ, ನಮ್ಮ ಗ್ರಾಮದಲ್ಲಿ ಒಂದು 600 ಮನೆಗಳಿದೆ. ಅವರ ಸಹಕಾರದಿಂದ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಮತ್ತು ಹೊರಗಿನವರು ಕೂಡ ಬ್ರಹ್ಮಕಲಶ ಟೈಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನ ನಿರ್ಮಾಣ ಆಗುವ ಮೊದಲು ಒಂದು ಸಣ್ಣ ಗುಡಿಯಾಗೆ ನಾವು ಆರಾಧನೆ ಮಾಡ್ತಾಯಿದ್ದೆವು. ತಿಂಗಳಿಗೆ ಒಂದು ಸಲ ಇಲ್ಲಿ ಹುಣ್ಣಿಮೆಗೆ ಮಾತ್ರ ಇಲ್ಲಿ ಜನ ಸೇರ್ತಾಯಿದ್ರು, ತಿಂಗಳಿಗೆ ಒಂದು ಸಲ. ಮತ್ತು ಇಲ್ಲಿ ತುಂಬ ಹರಕೆಗಳೆಲ್ಲ ಬರ್ತಾಯಿತ್ತು. ಆ ತಿಂಗಳಿಗೊಮ್ಮೆ ನಾವು ಇಲ್ಲಿ ಪೂಜೆ ಮಾಡ್ತಾ ಇರುವಾಗ ಹೊರಗಿನ ಬೇರೆ ಬೇರೆ ಊರಿಂದ, ಕೇರಳ ಕಡೆಯಿಂದ, ಮೈಸೂರು, ಮಂಡ್ಯ ಆ ಕಡೆಯಿಂದ ಎಲ್ಲ ಇಲ್ಲಿಯ ವಿಶೇಷ ಏನಂತ, ದೇವಿಯ ವಿಶೇಷ ಏನಂತ ಹೇಳಿದರೆ ಈ ಕಂಕಣ ಭಾಗ್ಯಕ್ಕಾಗಿ ಇಲ್ಲಿ ಹೆಚ್ಚಾಗಿ ಹರಕೆ ಬರ್ತದೆ. ಅಂದರೆ ಮದುವೆ ಲೇಟಾಗಿ ಮದುವೆ ಆಗೋದು ಅಂಥದ್ದು ಸಂದರ್ಭದಲ್ಲಿ ಅವರು ಹರಕೆ ಹೇಳ್ತಿದ್ರು, ಅದು ಕೂಡಲೇ ಆಗ್ತಿತ್ತು. ಇಲ್ಲಿ ಅವರೊಂದು ತಾಳಿಯನ್ನು ಒಪ್ಪಿಸುವ ಒಂದು ಕ್ರಮ. ಇತ್ತೀಚೆಗೆ ನಾವು ಆ ತಾಳಿಗಳನ್ನ ಎಲ್ಲ ಬ್ರಹ್ಮಕಲಶ ಟೈಮಲ್ಲಿ ತಾಳಿಗಳನ್ನು ಲೆಕ್ಕ ಮಾಡುವಾಗ 116 ತಾಳಿಗಳು ನಮಗೆ ಸಿಕ್ಕಿತ್ತು. ಮತ್ತು ಸಂತಾನ ಭಾಗ್ಯಕ್ಕೆ ಹೆಚ್ಚಾಗಿ ಹರಕೆ ಹೇಳ್ತಾರೆ. ಅಂದರೆ ಈ ಬೆಳ್ಳಿಯ ತೊಟ್ಟಿಲುಗಳನ್ನು ತುಂಬ ಹರಕೆ ಬಂದಿದೆ, ಒಂದು ರಾಶಿ ಬಂದಿದೆ ಬೆಳ್ಳಿದು. ಹಾಗೆ ಇದು ತುಂಬ ಕಾರ್ಣಿಕ ಕ್ಷೇತ್ರ. ಜನರು ಭಾಳ ಭಕ್ತಿಯಿಂದ, ಮತ್ತು ಈ ವಾತಾವರಣ ಕೂಡ ಜನರಿಗೆ ತುಂಬ ಇಷ್ಟ. ಅಂದರೆ ಕಾಡಿನ ಮಧ್ಯದಲ್ಲಿದೆ, ಪಶ್ಚಿಮ ಘಟ್ಟದ ತಪ್ಪಲಲ್ಲಿ, ಮತ್ತು ಪರಿಶುದ್ಧವಾದ ನೀರು ಇಲ್ಲಿ ಹರಿಯುವಂಥ ನಮ್ಮ ಅಣೀರು ಹೊಳೆ, ಇದು ನೇತ್ರಾವತಿಗೆ ಸೇರ್ತದೆ ಈ ಹೊಳೆ. ಹಾಗಾಗಿ ಇಲ್ಲಿ ಜನ ತುಂಬ ಇಷ್ಟಪಡ್ತಾರೆ. ಮತ್ತು ಮನಸ್ಸಿಗೆ ನೆಮ್ಮದಿ ಆಗ್ತದೆ ಅನ್ನುವಂಥದ್ದು ಜನರ ಒಂದು, ಮತ್ತು ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ಇಲ್ಲಿ ಭಾಳ ಒಂದು ಖುಷಿಯಿಂದ ಇಲ್ಲಿ ಹೋಗ್ತಾರೆ. ಮತ್ತು ಇಲ್ಲಿ ಅನ್ನದಾನ ಕೂಡ ನಾವು ಹುಣ್ಣಿಮೆ ತಿಂಗಳಿಗೆ ಒಂದು ಸಲ ಇರುವಾಗ ಅನ್ನದಾನ ಕೂಡ ಇಲ್ಲಿ ಬಹಳ ಶ್ರೇಷ್ಠ ಈ ಕ್ಷೇತ್ರದ್ದು. ಹಾಗೆ ಈಗ ನಮ್ಮ ಬ್ರಹ್ಮಕಲಶ ಆಗಿ 1 ವರ್ಷ ಆಯ್ತಷ್ಟೇ. ಇನ್ನು ತುಂಬ ಕೆಲಸಗಳೆಲ್ಲ ಆಗಲಿಕ್ಕಿದೆ. ಅಂದರೆ ಅನ್ನಛತ್ರ ಆಗಲಿಕ್ಕಿದೆ, ಮತ್ತು ಇಲ್ಲಿ ಪುರೋಹಿತರುಗಳಿಗೆ ನಿಲ್ಲಲಿಕ್ಕೆ ಒಂದು ವಸತಿ ಗೃಹ, ಹಾಗೆ ಇನ್ನು ಕೆಲವೆಲ್ಲ ಕೆಲಸ ಆಗಲಿಕ್ಕಿದೆ. ಎಲ್ಲರ ಸಹಕಾರದಿಂದ ಕೋರುತ್ತಾ, ಮತ್ತು ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ ದೇವಿಯ ಒಂದು ಕೃಪೆಗೆ ನೀವು ಒಳಗಾಗಬೇಕಂತೇಳಿ ಕೇಳ್ಕೊಳ್ಳುತ್ತಾ ನನಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ಜಯದೇವ್ ಅಂತ. ನಾನು ಮೂಲತಃ ಇಲ್ಲಿ ನೆರಿಯ ಗ್ರಾಮದವನೇ, ಮತ್ತು ಈ ಅಣಿಯೂರು ನಮ್ಮ ಮೂಲ ಮನೆ ಇರೋದು. ಅದು ವೃತ್ತಿಯಲ್ಲಿ ನಾನು ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದೇನೆ ಬೆಳ್ತಂಗಡಿಯಲ್ಲಿ. ನಾವು ಈ ದೇವಸ್ಥಾನದ ಒಂದು ಟ್ರಸ್ಟ್ ಅಂತ ಮಾಡಿದ್ದೇವೆ. ಈ ಟ್ರಸ್ಟಿನ ಅಧ್ಯಕ್ಷನಾಗಿದ್ದೇನೆ ನಾನು. ಇನ್ನು ಉಳಿದ 8 ಜನ ಈ ಸದಸ್ಯರಿದ್ದಾರೆ. ಹಾಗೆ ಈ ಟ್ರಸ್ಟಿನ ಮುಖಾಂತರ ಈ ದೇವಸ್ಥಾನ ನಡೀತಾ ಇದೆ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನೆರೆ ಗ್ರಾಮ. ಈ ಗ್ರಾಮದೊಂದು ಮಲೆನಾಡ ತಪ್ಪಲಿನಲ್ಲಿ ಈ ಕಾಟಾಜಿ ಕ್ಷೇತ್ರ ಬಹಳ ಒಂದು 2500 ವರ್ಷಗಳ ಹಿಂದಿನ ಒಂದು ಪುರಾತನ ಕ್ಷೇತ್ರ ಇದು. ಶ್ರೀ ದುರ್ಗಾಪರಮೇಶ್ವರಿ ದೇವಿ ಇಲ್ಲಿ ಮೂಲತಃ ದುರ್ಗಾಪರಮೇಶ್ವರಿ ದೇವಿ ಆರಾಧನೆ ಮಾಡಿಕೊಂಡು ಬರ್ತಿದ್ದೇವೆ. 2500 ವರ್ಷಗಳ ಹಿಂದೆ ರಾಜ ಮಹಾರಾಜರುಗಳು ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ಮಲೆಕುಡಿಯ ಜನಾಂಗದವರಿಗೆ ಈ ಒಂದು ದೇವಿಯ ಬಿಂಬ ಈ ಸಾನ್ನಿಧ್ಯದಲ್ಲಿ ಗೋಚರಕ್ಕೆ ಬಂದು ಅವರು ಆ ಸಂದರ್ಭದಲ್ಲಿ
ಆಗಿನ ಕಾಲಘಟ್ಟದಲ್ಲಿ ಆರಾಧನೆ ಮಾಡುವಂಥ ಪದ್ಧತಿಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದರು. ಈ ವಿಷಯಗಳೆಲ್ಲ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಮಗೆ ಗೋಚರಕ್ಕೆ ಬಂದಿದೆ. ಹಾಗೆ ಆನಂತರ ಕಾಲಕ್ರಮೇಣ ಪ್ರಕೃತಿ ವಿಕೋಪ ಇನ್ನಿತರ ಘಟನೆಗಳಿಂದ ಈ ಕ್ಷೇತ್ರ ಸಂಪೂರ್ಣ ನಶಿಸಿ ಹೋಗಿತ್ತು. ಈ ಪರಿಸರದಲ್ಲಿ ವಾಸಿಸುತ್ತಿದ್ದಂತಹ ಜನರಿಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ತೊಂದರೆಗಳು ಬಂದಂಥ ಸಂದರ್ಭದಲ್ಲಿ ಈ ಬಗ್ಗೆ ಚಿಂತನೆ ನಡೆಸಿದಾಗ ಈ ಸಾನ್ನಿಧ್ಯದಲ್ಲಿ ದುರ್ಗಾಪರಮೇಶ್ವರಿ ದೇವಿಯೊಂದು ಶಕ್ತಿ ಇರುವುದು ಗೋಚರಕ್ಕೆ ಬಂದು ಈ ಮುಂಚೆ ಒಂದು ಸಣ್ಣ ಒಂದು ಗುಡಿಯಲ್ಲಿ ಸುಮಾರು ಒಂದು 25 ವರ್ಷಗಳಿಂದ ಸಣ್ಣ ಗುಡಿಯಲ್ಲಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ತಿಂಗಳ ಒಂದು ಹುಣ್ಣಿಮೆ ದಿವಸ ಪೂಜೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಕಳೆದ ವರ್ಷದವರೆಗೆ ಬಂದಿದ್ದು. ಈ ಸಮಯದಲ್ಲಿ ಅನೇಕ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ವಿವಾಹ ವಿಷಯವಾಗಿ ಅಥವಾ ಸಂತಾನ ವಿಷಯ, ಆರೋಗ್ಯ, ಉದ್ಯೋಗ ಇನ್ನಿತರ ವಿಷಯಗಳಲ್ಲಿ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪಿಸಿದಂತೆ ಅವರ ಮನೋಭಿಲಾಷೆಗಳನ್ನು ದೇವಿ ಈಡೇರಿಸಿ ಈ ಕ್ಷೇತ್ರದ ಒಂದು ಕೀರ್ತಿಯನ್ನು ದೇವಿ ಬೆಳಗಿಸಿದ್ದಾರೆ. ಹಾಗೆ ಜನರು ಹೇಳಿಕೊಂಡಂಥ ಹರಕೆಯನ್ನು ದೇವಿ ನಡೆಸಿಕೊಟ್ಟು ಅವರಿಂದ ಹರಕೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಕಳೆದ ಏಪ್ರಿಲ್ 20ರಿಂದ 28ನೇ ತಾರೀಕಿನವರೆಗೆ ಈ ಕ್ಷೇತ್ರದಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಈ ಒಂದು ಎದುರುಗಡೆ ಕಾಣ್ತಿರುವಂಥ ದೇವಸ್ಥಾನ, ನೂತನವಾಗಿ ನಿರ್ಮಿಸಿದಂಥ ದೇವಸ್ಥಾನ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿ ನಾವು ಬ್ರಹ್ಮಕಲಶೋತ್ಸವವನ್ನು ಊರಿನ ಎಲ್ಲ ಭಕ್ತ ಮಹಾಶಯರು ಸೇರಿ ನಡೆಸಿದ್ದೇವೆ. ಈ ಕ್ಷೇತ್ರದಲ್ಲಿ ಈಗ ನವರಾತ್ರಿ ಒಂದು ವಿಶೇಷ ಪೂಜೆಯು ನಡೆಯುತ್ತಿದೆ. 14ನೇ ತಾರೀಕಿನವರೆಗೆ ನವರಾತ್ರಿ ಪೂಜೆ ನಡೀತಿದೆ. ಕ್ಷೇತ್ರಕ್ಕೆ ಹೊರ ಊರಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ತಮ್ಮ ಆಸೆಗಳನ್ನು ಕೇಳಿಕೊಂಡು ತೆರಳುತ್ತಿದ್ದಾರೆ. ಹಾಗೆ ಇದೀಗಲೇ ಈ ಕ್ಷೇತ್ರದಲ್ಲಿ ಬೆಂಗಳೂರು, ಮುಂಬೈ ಇನ್ನಿತರ ದೂರದಿಂದ ಭಕ್ತಾದಿಗಳು ಚಂಡಿಕಾ ಹೋಮ, ದುರ್ಗಾ ಪೂಜೆ ಇನ್ನಿತರ ಸೇವೆಗಳನ್ನು ನಡೆಸಲು ಈಗಾಗಲೇ ಅವರ ಒಂದು ದಿನವನ್ನು ನಿಗದಿ ಮಾಡಿರುತ್ತಾರೆ. ಈ ಎಲ್ಲ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೀತದೆ. ಕ್ಷೇತ್ರವು ಇನ್ನಷ್ಟು ಬೆಳಗಲಿ, ಭಕ್ತಾದಿಗಳೆಲ್ಲ ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಆಸೆಗಳನ್ನು ದೇವಿ ನೆರವೇರಿಸಲಿ ಅಂತ ಕೇಳಿಕೊಳ್ಳುತ್ತಾರೆ. ಕಾಟಾಜೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬ ಇತಿಹಾಸವಾದಂಥ ದೇವಸ್ಥಾನ. ಇಲ್ಲಿ ತುಂಬ ವರ್ಷದಿಂದ, ಒಂದು 30 ವರ್ಷದಿಂದ ಈಗ ಪೂಜೆ ನಡೀತಾ ಇದೆ. ಹುಣ್ಣಿಮೆ ದಿವಸದಂದು ಪೂಜೆ ನಡೆದು ಇತ್ತೀಚೆಗೆ ಇದರ ಜೀರ್ಣೋದ್ಧಾರ ಕೆಲಸ ಸಹ ಆಗಿ ಇವತ್ತು ಬ್ರಹ್ಮಕಲಶ ಎಲ್ಲ ಆಗಿ ಈಗ ಪ್ರತಿನಿತ್ಯ ಮಧ್ಯಾಹ್ನದ ಒಂದು ಪೂಜೆ ನಡೀತಾ ಇದೆ. ಇಲ್ಲಿ ಈ ದೇವಿಯ ಮಹಾತ್ಮ ಏನಂದರೆ ತುಂಬ ಕಾರಣಿಕ ಇರುವಂಥ ದೇವಿ. ಇಲ್ಲಿ ಮದುವೆ ಆಗದವರಿಗೆ ಮದುವೆ ಆಗುವಂತಹ ಒಂದು ಹರಕೆ ಹೇಳಿಕೊಂಡಲ್ಲಿ ಅಂದರೆ ಹರಕೆ ಅಂದರೆ ಇಲ್ಲಿ ಕೆಲವರು ಕರಿಮಣಿ, ತಾಳಿ ಇಂಥದ್ದನ್ನು ಹರಕೆಯಾಗಿ ಒಪ್ಪಿಸ್ತಾರೆ. ಅದಕ್ಕೆ ಉದಾಹರಣೆ ಇಲ್ಲಿ ತುಂಬ ಹರಕೆಗಳು ಬಂದಿರುವಂಥದ್ದೇ ನಮಗೆ ಸಾಕ್ಷಿ. ಅಂದರೆ ಇಲ್ಲಿಯ ಈ ಮಹತ್ವ ಎಷ್ಟು ಉಂಟು ಅಂತ ಈ ದೇವಿದು. ಆನಂತರ ತೊಟ್ಟಿಲುಗಳು ಕೂಡ ಮಕ್ಕಳಾಗದವರಿಗೆ ತೊಟ್ಟಿಲುಗಳು ಅದನ್ನು ಕೊಡ್ತಾರೆ. ಹಾಗೆ ಆ ರೀತಿಯಲ್ಲಿ ಸಹ ಮಕ್ಕಳಾದಂಥದ್ದು ತುಂಬ ಇದೆ. ಹಾಗೆ ಬೇರೆ ಬೇರೆ ಅವರವರ ಕಾರ್ಯಗಳನ್ನು ಇಲ್ಲಿ ನೆನೆಸಿಕೊಂಡು ಹೇಳಿಕೊಂಡು ಕೊಂಡಾಗ ಇಲ್ಲಿ ಪ್ರವೃತ್ತಿ ಆಗಿದೆ. ಅದಕ್ಕೆ ಸರಿಯಾದ ಅವರಿಗೆ ಒಂದು ಫಲ ಸಿಕ್ಕಿದೆ. ಹೀಗೆ ಮತ್ತು ಈಗ ನಾವು ಈಗ ಹುಣ್ಣಿಮೆ ದಿವಸ ಸಹ ಈಗ ಅಂದರೆ ಈಗ ಜೀರ್ಣೋದ್ಧಾರ ಆದ ನಂತರ ಸ್ವಲ್ಪ ಸಮಯ ಹುಣ್ಣಿಮೆ ಅಂದರೆ ಊಟದ ವ್ಯವಸ್ಥೆ ಇರ್ತಿತ್ತು, ಮೊದಲು ಇರಲಿಲ್ಲ. ಆಮೇಲೆ ಈಗ ಪುನಃ ನಾವು ಹುಣ್ಣಿಮೆ ದಿವಸ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ ನವರಾತ್ರಿ 9 ಪೂಜೆ ಮಾಡೋದಂತ ಆಯಿತು. ಇನ್ನು ಪ್ರತಿ ವರ್ಷ ನವರಾತ್ರಿಗೆ 9ನೇ ದಿವಸ ಪೂಜೆ ಮಾಡೋದಂತ ಒಂದು ದೇವಸ್ಥಾನದ ಪರವಾಗಿ ಎಲ್ಲರೂ ಒಪ್ಪಿಕೊಂಡು ಪ್ರತಿ ವರ್ಷ ಇನ್ನು ನವರಾತ್ರಿ 9ನೇ ದಿನ ಪೂಜೆ ಮಾಡ್ತೇವೆ. ಅವೇ ಎಂಕಲ ಪುತ್ತೂರು ಎಂಕಲ್ನ ಊರು ಅಂಡ ಇಂಚಿ ಬತ್ತದ ಈ ಊರಿಗೆ ಬತ್ತದ ಒಂಜಿ 7 ವರ್ಷ ಒಂದು ಬತ್ತುಂಡು ಅಂಚ ದುಂಬರ್ದು ಪರ ದೇವಸ್ಥಾನ ಇಪ್ಪನೇ ಬರೋ ಇತ್ತ ಅಯ್ನಡ್ಕ ಕೆಲವು ಪರಕೆ ಬರ ಪಣ್ಣ ಎಂಕಲ್ನ ಎಡ್ಡೆನೆ ಆತಂಡು ಅಂಚ ಇತ್ತ ಇನ್ನಿಲ ಬತ್ತ ಎಂಕಲ ಅಂಚ ಬಾಲೆ ಪುಟ್ಟನ ಲೆಕ್ಕೋಡು ಒಂಜಿ ಪರಕೆ ಎತ್ತನು ಪೂತ ಪೂಜೆ ಅಂಚ ಬತ್ತೇನಿ ಒಂಜಿ ತೀರ್ಸ ಇರ್ಬಾರ್ದು ತೊಂದರೆ ಮಸ್ತ್ ಎಡ್ಡೆ ಆತನ ಎಂಕಲಿಗೆ.
ಪ್ರಕೃತಿಯ ಮಡಿಲಲ್ಲಿರುವ ಈ ದೇವಿ ಅನೇಕ ವಿಶೇಷತೆಗಳನ್ನು ಉಳ್ಳ ದೇವಿ. ಇವರ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಿದ್ದೀನಿ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ. ಕಾಟಜೆದ ಹಪ್ಪೆ ಹೀರೇ ದುರ್ಗಾ ಪರಮೇಶ್ವರಿ ಕಾಡದ ನಡುಟು ದೇವಿ ಈ ಕಲೆಟು ನವಹವತಾರನು ಸೃಷ್ಟಿನ ಮಲ್ತಿನ ನವರಾತ್ರಿದ ಶ್ರೀ ನವದುರ್ಗೆ ಕಣ್ಣಿಡು ಬೊಲ್ಪುನು ತೋಜಾಯಿರು ಕಾಟಜೆದ ಶ್ರೀ ಜಗದಂಬೆ ಸರುವೆರ್ ಸರ್ವಾ ಸೇವೆನು ಕೊರ್ದು ದೇವಿನ ಮಟ್ಟೆಲು ನಟ್ಟು ಬೆರು ಬಂಗಾರು ಮನಸ್ಸಿಡು ಬಂಗಾರು ಕೊರ್ದು ದೇವಿನ ಪರಕೆನು ಸಂದಾವೆರು ನಿರ್ಯ ಗ್ರಾಮದ ಕಾಟಾಜೆಡು ಕಾರ್ಮಿಕ ತೋಜಾಯಿರು ಕಾಟಜೆದ ಹಪ್ಪೆ ಹೀರೇ ದುರ್ಗಾ ಪರಮೇಶ್ವರಿ ಕಾಡದ ನಡುಟು ದೇವಿ ಈ ಕಲೆಟು ತುಳುವ ನಾಡುದ ಈ ಮಣ್ಣು ಪರಶುರಾಮನ ಸೃಷ್ಟಿದ ಪುಣ್ಯದ ಮಣ್ಣಡು ಕಾಟಾಜೆ ಅಪ್ಪೆನ ಪುಣ್ಯನೆಲ प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते।